ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬಾರದು. ವಿರೋಧ ಪಕ್ಷದವರ ಅಪಪ್ರಚಾರಕ್ಕೆ ಅಭಿವೃದ್ಧಿ ಯೋಜನೆಗಳಿಂದಲೇ ಉತ್ತರ ನೀಡುತ್ತಿದ್ದೇನೆ ಎಂದು ಶಾಸಕ ಡಾಕ್ಟರ್ ವೈ ಭರತ್ ಹೇಳಿದರು. ಅವರು ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 3 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಾಗಬ್ರಹ್ಮ ದೇವಸ್ಥಾನದ ಬಳಿಯ ರಸ್ತೆ ಹಾಗೂ ಕೊಳಂಬೆ ಶಾಲೆಯ ಬಳಿಯ 2 ಸೇತುವೆಗಳ ಅಭಿವೃದ್ಧಿ ಈ ಅನುದಾನದಲ್ಲಿ ನಡೆಯಲಿದೆ ಎಂದು ಶಾಸಕರು ತಿಳಿಸಿದರು. ನಾನು ಶಾಸಕನಾದ ಮೇಲೆ ಮಳೆ ಹಾನಿ ಕಾಮಗಾರಿ ಯೋಜನೆಯಲ್ಲಿ ಇಲ್ಲಿ ಅಭಿವೃದ್ಧಿಗೆ 20 ಲಕ್ಷ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೆ. ಆದರೆ ಅದನ್ನ ಮಾಜಿ ಶಾಸಕ ಮೊಯ್ದೀನ್ ಬಾಬಾ ತಮ್ಮ ಅವಧಿಯಲ್ಲಿಟ್ಟ ಹಣ ಅದನ್ನ ಬೇರೆ ಯೋಜನೆಗಳಿಗೆ ಬಳಸಿದ್ದಾರೆ ಎಂದು ಸುಳ್ಳು ಹೇಳಿಕೆ ನೀಡುತ್ತಾ ಬಂದಿದ್ದಾರೆ. ಅದಕ್ಕೆ ಈಗ ಸೂಕ್ತ ಉತ್ತರ ಕೊಟ್ಟಿದ್ದೇನೆ. ಈ ರಸ್ತೆ ಅಭಿವೃದ್ಧಿಗೆ 20 ಲಕ್ಷ ಸಾಕಾಗುವುದಿಲ್ಲ ಎಂದು ಅರಿವಿಗೆ ಬಂದ ಬಳಿಕ ಈಗ 3 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಎಂದು ಶಾಸಕರು ಹೇಳಿದರು. 2 ಕಿಲೋಮೀಟರ್ ತನಕ ಕಾಂಕ್ರೀಟ್ ರಸ್ತೆ ಆಗ್ತದೆ. ಅದರಲ್ಲಿ ಅಂಗನವಾಡಿ ಹತ್ರ ಒಂದು 4 ಮೀಟರ್ ಸ್ಪ್ಯಾನಿನ ಬ್ರಿಡ್ಜ್ ಆಗ್ತದೆ. ಇಲ್ಲೊಂದು 8 ಮೀಟರ್ ಇರಬೇಕು. 8 ಮೀಟರ್ ಸ್ಪ್ಯಾನಿನ ಮತ್ತೊಂದು ಬ್ರಿಡ್ಜ್ ಆಗ್ತದೆ. ಯಾಕಂದ್ರೆ ಅಲ್ಲಿ ಒಂದು ಶಾಲೆ ಮತ್ತು ಅಂಗನವಾಡಿ ಮತ್ತೊಂದು ಉಂಟು. ಇಲ್ಲಿ ಬಹಳ ಸಮಸ್ಯೆಗಳು ಇರುವಂತ ಒಂದು ಜಾಗ, ಅಲ್ಲಿ ಸ್ವಲ್ಪ ಕುಸಿದಿದೆ. ಬಹುಶಃ ಇದಕ್ಕೆ ನಾನು ಕೊನೆಯ ಬಾರಿ ಮಳೆ ಹಾನಿಯಲ್ಲಿ ನಮಗೆ ದುಡ್ಡು ಬಂದಾಗ, ಸರ್ಕಾರದಿಂದ ದುಡ್ಡು ಬಂದಾಗ 20 ಲಕ್ಷ ರೂಪಾಯಿಯನ್ನ ನಾನಿಟ್ಟಿದ್ದೆ. ಇದಕ್ಕೆ ರಿಪೇರಿಗೆ ಅಂತ 20 ಲಕ್ಷ ರೂಪಾಯಿಯನ್ನ ಈ ರಸ್ತೆ ರಿಪೇರಿಗಾಗಿ ಇಟ್ಟಿದ್ದೆ. ಆದರೆ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಮೊಯ್ದೀನ್ ಬಾಬನವರು ಯಾವುದೋ ಒಂದು ವಿಷಯದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ರು. ನಾನೊಂದು ವಿಡಿಯೋ ನೋಡಿದ್ದೆ. ನಾನು ಬೆಂಗಳೂರಲ್ಲಿದ್ದಾಗ ಒಂದು ಸಣ್ಣ ವಿಡಿಯೋ ತುಣುಕನ್ನು ನಾನು ನೋಡಿದ್ದೆ. ಈ ಸಂದರ್ಭ ತಾಲೂಕು ಪಂಚಾಯತ್ ಸದಸ್ಯರಾದ ವಿಶ್ವನಾಥ್ ಶೆಟ್ಟಿ, ಮಂಡಲಾಧ್ಯಕ್ಷರಾದ ತಿಲಕ್ ರಾಜ್ ಕೃಷ್ಣಾಪುರ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೊಟ್ಟಾರಿ, ಉಪಾಧ್ಯಕ್ಷರಾದ ಅಮೃತ್ ಲಾಲ್ ಡಿಸೋಸಾ ಮೊದಲಾದವರು ಉಪಸ್ಥಿತರಿದ್ದರು.